ಹಾಯ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಚೆರಿ ಸ್ಮಾರ್ಟ್ ಚಾನೆಲ್. ನಾನು ನಿಮ್ಮ ಅರ್ಪಿತಾ ಪ್ರಕಾಶ್. ಸೊ ಇವತ್ತಿನ ಈ ನನ್ನ ವಿಡಿಯೋದಲ್ಲಿ ಮನೆಯಲ್ಲೇ ಸಿಗುವ 3 ಪದಾರ್ಥಗಳನ್ನ ಉಪಯೋಗಿಸಿಕೊಂಡು ಹೇಗೆ ನಮ್ಮ ಮುಖದಲ್ಲಿರುವ ಮೊಡವೆಗಳನ್ನು ತೆಗೆಯಬಹುದು ಮತ್ತೆ ಅದೇ ರೀತಿ ಗ್ಲೋಯಿಂಗ್ ಸ್ಕಿನ್ ಪಡೆಯಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್, ಇದು 100% ನ್ಯಾಚುರಲ್. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಆಗುವುದಿಲ್ಲ. ಆಲ್ಮೋಸ್ಟ್ ಎಲ್ಲ ಸ್ಕಿನ್ಗೂ ಇದು ಸೂಟ್ ಆಗುತ್ತೆ. ಸೊ ಧೈರ್ಯವಾಗಿ ಇದನ್ನ ಉಪಯೋಗಿಸಬಹುದು, ಯಾವುದೇ ರೀತಿ ತೊಂದರೆ ಇಲ್ಲ. ಇದು ಬಿಸಿಲಿನಿಂದ ಆಗುವ ಟ್ಯಾನ್ ನ ರಿಮೂವ್ ಮಾಡೋದು ಕೂಡ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಸ್, ಬನ್ನಿ. ಫಸ್ಟ್ ಆಫ್ ಆಲ್, ಈ ಫೇಸ್ ಪ್ಯಾಕ್ಗೆ ಬೇಕಾಗಿರುವ 3 ಪದಾರ್ಥಗಳು ಯಾವುವು ಮತ್ತೆ ಒಂದೊಂದಾಗಿ ಅದರ ಯೂಸ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೊಸರು, ಕರ್ಡ್. ಎಸ್, ಮೊಸರನ್ನ ನಮ್ಮ ಮುಖಕ್ಕೆ ಯೂಸ್ ಮಾಡೋದ್ರಿಂದ ಅದು ತ್ವಚೆಗೆ ಒಂದು ಒಳ್ಳೆ ರೀತಿಯ ಮಾಯಶ್ಚರೈಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಮೊಸರು ಯೂಸ್ ಮಾಡೋದ್ರಿಂದ ಒಂದು ಕ್ಲೀನ್ ಅಂಡ್ ಕ್ಲಿಯರ್ ಸ್ಕಿನ್ ನ ಪಡಿಬಹುದು. ಸೊ ಇದು ಫಸ್ಟ್ ಒನ್. ಸೆಕೆಂಡ್ ಒನ್, ಕಡಲೆ ಹಿಟ್ಟು. ಎಸ್, ಕಡಲೆ ಹಿಟ್ಟು ಒಂಥರ ಆಲ್ ಟೈಮ್ ಹೋಮ್ ರೆಮಿಡಿ ಅಂತಾನೆ ಹೇಳ್ಬೋದು. ಎಸ್, ಯಾಕೆಂದ್ರೆ ನಾವು ಅಷ್ಟೇ ಅಲ್ಲ, ನಮ್ಮ ಅಮ್ಮಂದಿರು, ಅವ್ರ ಅಮ್ಮಂದಿರು ಎಲ್ಲಾರು ಯೂಸ್ ಮಾಡ್ತಿದ್ರು ಆಲ್ಮೋಸ್ಟ್. ಕೇಳಬೇಡಿ ಆಮೇಲೆ ಅವರೆಲ್ಲ ಏನ್ ಫೇಸ್ ಪ್ಯಾಕ್ ಹಾಕೋತಿದ್ರ ಅಂತ. ಅಫ್ಕೋರ್ಸ್ ಅವರೆಲ್ಲ ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ತಿರ್ಲಿಲ್ಲ. ಬಟ್ ನಾವೇನೀಗ ಕೆಮಿಕಲ್ ಇರುವಂತ ಸೋಪ್ ಯೂಸ್ ಮಾಡ್ತೀವಿ, ಅವರು ಸೋಪ್ ಬದಲು ಕಡಲೆ ಹಿಟ್ಟು ಯೂಸ್ ಮಾಡ್ತಿದ್ರು, ವಿಚ್ ಇಸ್ ವೆರಿ ಗುಡ್ ಥಿಂಗ್ ಆಕ್ಚುಲಿ. ಯಾಕೆಂದ್ರೆ ನೀವು ಕೂಡ ಯೂಸ್ ಮಾಡಿ ನೋಡಿ. ಆದ್ರೆ ಯಾವಾಗ್ಲೂ ಕಡಲೆ ಹಿಟ್ಟೆ ಯೂಸ್ ಮಾಡಿ ಅಂತ ಹೇಳಲ್ಲ, ಇಷ್ಟನೂ ಪಡಲ್ಲ ಕೆಲವರು. ಬಟ್ ಒಂದ್ ಮಾರ್ನಿಂಗ್ ನೀವು ಸೋಪ್ ಯೂಸ್ ಮಾಡಿದ್ರೆ ಈವ್ನಿಂಗ್ ಕಡಲೆ ಹಿಟ್ಟು, ಆತರ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಸೋಪ್ ಬದಲು ಕಡಲೆ ಹಿಟ್ಟು ಯೂಸ್ ಮಾಡಿ. ನೀವು ನಂಬಲ್ಲ, ನಿಜವಾಗ್ಲೂ ಇನ್ಸ್ಟೆಂಟ್ ಆಗಿ ನಿಮ್ಗೆ ಆ ರಿಸಲ್ಟ್ ಗೊತ್ತಾಗುತ್ತೆ. ಅಂದ್ರೆ ನೀವು ಮುಖ ಕಡಲೆ ಹಿಟ್ಟಿಂದ ವಾಶ್ ಮಾಡಿದ ತಕ್ಷಣ ನಿಮ್ಗೆ ಫೀಲ್ ಆಗುತ್ತೆ, ತುಂಬಾ ಸ್ಮೂತ್ ಫೀಲ್ ಆಗುತ್ತೆ ಫೇಸು. ಸೊ ಕಡಲೆ ಹಿಟ್ಟು ಯೂಸ್ ಮಾಡೋದ್ರಿಂದ ನಿಮ್ ಸ್ಕಿನ್ನು ತುಂಬಾ ಸ್ಮೂತ್ ಮತ್ತೆ ಒಳ್ಳೆ ಗ್ಲೋಯಿಂಗ್ ಸಿಗುತ್ತೆ. ಮತ್ತೆ ಮೊಡವೆಗಳಲ್ಲಿ ಏನಾದ್ರೂ ಕಲೆಗಳಾಗಿ ಉಳ್ಕೊಬಿಟ್ಟಿದ್ರೆ ಅದನ್ನು ಕೂಡ ತೆಗೆಯೋದಕ್ಕೆ ಕಡಲೆ ಹಿಟ್ಟು ಒಂದು ಒಳ್ಳೆ ಮನೆ ಮದ್ದು ಅಂತಾನೆ ಹೇಳ್ಬಹುದು. ಸೊ ಮೂರನೇದು ಮೊಟ್ಟೆ. ಎಸ್, ಮೊಟ್ಟೆನಲ್ಲಿ ವಿಟಮಿನ್ ಇ ಇರುವುದರಿಂದ ಅದು ಮುಖಕ್ಕೆ ಮಾತ್ರ ಅಂತಲ್ಲ, ಇವನ್ ತಲೆ ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು. ಎಗ್ ವೈಟ್ ಏನಿದೆ, ಎಗ್ ತುಂಬಾ ಒಳ್ಳೆಯದು. ಸೊ ನಾನು ಕೂಡ ಸಮಟೈಮ್ಸ್ ನನ್ನ ತಲೆ ಕೂದಲು ಯೂಸ್ ಮಾಡ್ತೀನಿ ಮೊಟ್ಟೆನ. ಅದರಿಂದ ಕೂದಲಿಗೆ ಒಳ್ಳೆ ಕಂಡೀಷನರ್ ಮಾತ್ರ ಅಲ್ಲ, ಮತ್ತೆ ಕೂದಲು ಉದ್ರೋದನ್ನ ತಡೆಗಟ್ಟಿ ಬೆಳೆಯೋದಕ್ಕೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ನಾನು ಹೇಗೆ ನನ್ನ ತಲೆಗೆ ಏರ್ ಪ್ಯಾಕ್ ಹಾಕ್ತೀನಿ ಮೊಟ್ಟೆ ಸಾಯದಿಂದ ಅಂತ ನನ್ನ ಮುಂದಿನ ಯಾವ್ದಾದ್ರು ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ರೈಟ್ ನೌ ಇವನ್ ಮೊಟ್ಟೆ ಇಸ್ ಅ ವೆರಿ ಗುಡ್ ಫಾರ್ ಎವ್ರಿಥಿಂಗ್, ಮುಖಕ್ಕೆ, ತಲೆಗೆ. ಸೊ ಗುಡ್ ಥಿಂಗ್. ಸೊ ಬನ್ನಿ ಈಗ ಒಂದು ಬೌಲ್ಗೆ ಆ 3 ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಎಗ್ ಹಾಕೋತಾ ಇದ್ದೀನಿ. ಸೊ ಎಗ್ ವೈಟ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಕಡಲೆ ಹಿಟ್ಟು 2 ಸ್ಪೂನ್, ಎಷ್ಟು ಬೇಕೋ ಅಷ್ಟು ನೀವು ಹಾಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಬೇಕಾಗಿರೋಷ್ಟು ಮೊಸರು, ಅಂದ್ರೆ ನಾವು ಎಗ್ ವೈಟ್ ಆಲ್ರೆಡಿ ಹಾಕಿರೋದ್ರಿಂದ ಮೊಸರು ಜಾಸ್ತಿ ಹಾಕೊಂಡ್ರೆ ಮತ್ತೆ ತುಂಬಾ ತೆಳು ಆಗ್ಬಿಡುತ್ತೆ. ಈ ಟೆಕ್ಸ್ಚರ್ ಹೇಗಿರ್ಬೇಕು ಅಂದ್ರೆ ತುಂಬಾ ತೆಳುನೂ ಆಗ್ಬಾರ್ದು ಮತ್ತೆ ತುಂಬಾ ಗಟ್ಟಿ ಕೂಡ ಆಗ್ಬಾರ್ದು. ಒಂದು ಮೀಡಿಯಂ ಲೆವೆಲ್ ಅಲ್ಲಿ ಅದು ಸರಿ ಹೋಗೋ ತರ ಅದನ್ನ ಕಲಿಸ್ಕೊಳ್ಳಿ, ಹಾಕೊಂಡು ಕಲಿಸ್ಕೋಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಎಸ್, ಕಲಸಿದಾಗಿದೆ. ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಮುಖನ ಕ್ಲೀನಾಗಿ ವಾಶ್ ಮಾಡಿರಬೇಕು. ಮತ್ತಾಗೆ ನೀವು ಬ್ರಷ್ ಯೂಸ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡ್ಕೋತೀನಿ ಅಂದ್ರೆ ಬ್ರಷ್ನಾದ್ರೂ ಯೂಸ್ ಮಾಡ್ಬೋದು, ಅಥವಾ ಕೈ ಯೂಸ್ ಮಾಡಿ ಹಾಕೋತೀನಿ ಅಂದ್ರೆ ನೋ ಪ್ರಾಬ್ಲಮ್. ಕ್ಲೀನಾಗಿ ಕೈ ತೊಳೆದು ಕೈ ಸಹಾಯದಿಂದನೇ ಹಾಕೋಬಹುದು. ನಾನು ಇಲ್ಲಿ ನನ್ನ ಬೆರಳುಗಳಿಂದಾನೇ ಹಾಕೋತಾ ಇದ್ದೀನಿ. ಸೊ ಎಸ್, ಈ ರೀತಿ ಕ್ಲೀನಾಗಿ ಒಂದ್ ಕಡೆಯಿಂದ ಹಾಕೋಬೇಕು. ಇವನ್ ನೆಕ್ಕು ಕೂಡ ಅಪ್ಲೈ ಮಾಡಬೇಕು. ನಾನು ಈ ಮುಂಚೆ ಹೇಳ್ದಾಗೆ ನೀವು ಏನೇ ಫೇಸ್ ಪ್ಯಾಕ್ ಯೂಸ್ ಮಾಡಿ, ಏನೇ ಮೇಕಪ್ ಮಾಡಿದ್ರು ಕೂಡ ಕತ್ತುಗೆ ಸೇರಿಸಿ ಮಾಡೋದು
ತುಂಬ ಒಳ್ಳೆಯದು ಅಂತ ಹೇಳಿದ್ದೀನಿ. ಇದೆಲ್ಲ ಹಾಕೊಂಡ್ಮೇಲೆ ಹಾಗೆ ಡ್ರೈ ಆಗೋದು ಬಿಡಬೇಕು ಒಂದು 15 to 20 ಮಿನಿಟ್ಸ್. ನಿಮ್ಗೆ ಗೊತ್ತಾಗುತ್ತೆ ಅದು ಕ್ಲೀನಾಗಿ ಡ್ರೈ ಆದಮೇಲೆ ಅದು ಸ್ಟಿಕ್ಕಿ ಫೀಲ್ ಆಗುತ್ತೆ. ಸೊ ಆವಾಗ ನೀವು ಅದನ್ನು ವಾಶ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಈಗ ನಾನು ಎಲ್ಲ ಅಪ್ಲೈ ಮಾಡಾಗಿದೆ. ಇದನ್ನ 15 to 20 ಮಿನಿಟ್ಸ್ ಆಗಿ ಫುಲ್ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಸೊ ಮತ್ತೆ ಇನ್ನೊಂದೇನು ಅಂದರೆ ಫೇಸ್ ಪ್ಯಾಕ್ ಹಾಕೊಂಡ್ಮೇಲೆ ಮಾತಾಡೋದು ಒಳ್ಳೇದಲ್ಲ. ಅಂದರೆ ಅದು ನೀವು ಮಾತಾಡಿದಾಗ ಮೌತ್ ಹೆಂಗೆ ಇದಾಗುತ್ತೋ ಆವಾಗ ಇಲ್ಲೆಲ್ಲ ಸ್ವಲ್ಪ ಕ್ರ್ಯಾಕ್ ಥರ ಬರುತ್ತೆ. ಸೊ ಬಿ ವೈಟ್. ನಾನು ಈಗ ಇದನ್ನ ಫುಲ್ ಡ್ರೈ ಆಗೋದಕ್ಕೆ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಿ ವಿತ್ ರಿಸಲ್ಟ್ ನಿಮ್ಮ ಮುಂದೆ ಬರ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ಮಾಡ್ತಾನೆ. ಓಕೆ, ಹಾಯ್. ಈಗ ಫೇಸ್ ಪ್ಯಾಕು ಕ್ಲೀನಾಗಿ ಡ್ರೈ ಆಗಿತ್ತು. ಸೊ ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊ ಬಂದಿದ್ದೀನಿ. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ತಿಳ್ಕೊತೀನಿ. ಮತ್ತೆ ಫೇಸ್ ವಾಶ್ ಮಾಡಿದ್ಮೇಲೆ ನನ್ನ ಫೇಸ್ ತುಂಬ ಫ್ರೆಶ್ ಫೀಲ್ ಆಗ್ತಿದೆ ಮತ್ತು ತುಂಬ ಸ್ಮೂತ್ ಫೀಲ್ ಆಗ್ತಿದೆ. ಬಿಕಾಸ್ ನಾನು ಆಲ್ರೆಡಿ ಹೇಳ್ದಾಗೆ ಕಡಲೆ ಹಿಟ್ಟು, ಮೊಸರು, ಎಗ್ಗು ಎಲ್ಲ ಇರೋದ್ರಿಂದ ತುಂಬ ಸ್ಮೂತ್ ಫೀಲ್ ಆಗ್ತಿದೆ. ಮತ್ತೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅನ್ಕೋತೀನಿ. ಕ್ಯಾಮ್ರಾದಲ್ಲಿ ಗೊತ್ತಾಗ್ತಿಲ್ಲ ಅಂತಂದ್ರೆ ನೀವೇ ಟ್ರೈ ಮಾಡಿ ನೋಡಿ ಒಂದ್ಸಲ, ಒಳ್ಳೆ ರಿಸಲ್ಟ್ ಪಕ್ಕಾ ಸಿಗುತ್ತೆ. ಸೊ ಆದಷ್ಟು ಎಲ್ಲರೂ ಈ ರೀತಿಯಾದ ಮನೆಯಲ್ಲಿ ಸಿಗುವ ಅಥವಾ ನ್ಯಾಚುರಲ್ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿ ನಮ್ಮ ಸೌಂದರ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಬಿಕಾಸ್ ಇದು ರಿಸಲ್ಟ್ ಸ್ವಲ್ಪ ಲೇಟ್ ಆದ್ರೂ ಬಟ್ ಪರ್ಮನೆಂಟ್ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ಎಸ್, ಇವತ್ತಿನ ಈ ನನ್ನ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಏನಾದರೂ ಹೇಳೋದಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಎನ್ಕರೇಜ್ ಆಗುತ್ತೆ ಮತ್ತು ಒಳ್ಳೊಳ್ಳೆ ವಿಡಿಯೋಸ್ನ ಮಾಡೋದಕ್ಕೆ ನನಗೂ ಕೂಡ ಖುಷಿ ಆಗುತ್ತೆ. ಸೊ ಇಲ್ಲಿವರೆಗೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. Thank you so much for watching this video and bye bye.